ಹಿಂದೂ ಪರಿಷತ್ ಕೊಕ್ಕಡ, ಶ್ರೀರಾಮ ಸೇನಾ ಟ್ರಸ್ಟ್ ಕೊಕ್ಕಡ, ಶ್ರೀ ಸೇವಾ ಟ್ರಸ್ಟ್ ಕೊಕ್ಕಡ ನೇತೃತ್ವದಲ್ಲಿ 62ನೇ ವರ್ಷದ ಸಾರ್ವಜನಿಕ ನಗರ ಭಜನಾ ಸಪ್ತಾಹ ಕಾರ್ಯಕ್ರಮವು ಕೊಕ್ಕಡ ಶ್ರೀರಾಮ ಭಜನಾ ಮಂದಿರದಲ್ಲಿ ನಡೆಯಿತು. ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಲ್ಲಿ ಸುಮಾರು 61 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದ್ದ ಸಾರ್ವಜನಿಕ ನಗರ ಭಜನಾ ಸಪ್ತಾಹ ಕಾರ್ಯಕ್ರಮವು 61 ವರ್ಷವನ್ನ ಸಾರ್ವಜನಿಕರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಪೂರೈಸಿ ಇದೀಗ 62ನೇ ವರ್ಷದ ಸಾರ್ವಜನಿಕ ನಗರ ಭಜನಾ ಸಪ್ತಾಹ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ವರ್ಷಗಳ ಹಿಂದೆ ನಗರ ವಿಶ್ವ ಹಿಂದೂ ಪರಿಷತ್ ಲೆಕ್ಕದಲ್ಲಿ ನಗರ ಭಜನೆ ನಡೀತಾ ಇದೆ. ಆ ರೀತಿ ಈ ಸರಿ 62ನೇ ವರ್ಷದಿಂದ ಒಳ್ಳೆಯ ರೀತಿಯಲ್ಲಿ ನಗರ ಭಜನೆ ನಡೀತಾ ಇದೆ. ಸರ್ವಜನರ ಸಹಕಾರದೊಂದಿಗೆ ನಗರ ಸಂಚಾರ 6 ದಿನ. ಕೊಕ್ಕಡ ಗ್ರಾಮದಿಂದ ಅಶ್ವತ್ಥಕಟ್ಟೆಯಿಂದ ಕೊಕ್ಕಡ ಸರ್ಕಲ್ ಇದೆ. ಕೊಕ್ಕಡ ಗ್ರಾಮದಲ್ಲಿ ಮನೆ ಮನೆಯಲ್ಲಿ ಭಜನೆ ನಡೀತಾ ಇದೆ. ನಗರ ಭಜನೆ ಸಲುವಾಗಿ ಕೊಕ್ಕಡ ನಗರ ಭಜನೆ ನಡೀತಾ ಇದೆ ಮನೆ ಮನೆ. ಧರ್ಮ ಜಾಗೃತಿಗಾಗಿ ಹಾಗೂ ಸರ್ವಧರ್ಮಗಳ ಭಾತೃತ್ವಕ್ಕಾಗಿ 62 ವರ್ಷಗಳ ಹಿಂದೆ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ದಿವಂಗತ ಪುರುಷೋತ್ತಮ ನಾಯಕ್ರವರ ಮುಂದಾಳತ್ವದಲ್ಲಿ ಆರಂಭವಾದ ಭಜನಾ ಸಪ್ತಾಹ ಕಾರ್ಯಕ್ರಮವು ಇಂದು ಊರವರ ಸಹಕಾರದಿಂದ ಅದ್ದೂರಿಯಾಗಿ ನಡೆಯುತ್ತಿದೆ. ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ 62 ವರ್ಷದ ಹಿಂದೆ ಕೊಕ್ಕಡದಲ್ಲಿ ಆರಂಭ ಆಯಿತು. ಮುಖ್ಯವಾಗಿ ಜನರಲ್ಲಿ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು ಮತ್ತು ಜಾತಿ ಭೇದ ಬಿಟ್ಟು ಎಲ್ಲರೂ ಒಂದೇ ಭಾರತ ಮಾತೆಯ ಮಕ್ಕಳು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಒಂದಾಗಬೇಕು ಅಂತ ಹೇಳಿ ಜಾತಿ ಮತ ಮತ್ತು ಉಚ್ಚ ನೀಚ ಭಾವನೆಯಲ್ಲಿ ಭೇದ ಭಾವ ಇದ್ದ ಕಾರಣ ಆ ಸಮಯದಲ್ಲಿ ಎಲ್ಲರನ್ನು ಒಂದುಗೂಡಿಸುವ ಉದ್ದೇಶಕ್ಕೆ 62 ವರ್ಷದ ಹಿಂದೆ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಶ್ರೀಯುತ ದಿವಂಗತ ರಾಘವೇಂದ್ರ ನಾಯಕ್ ಬರ್ಗುಳ ಶಿಶಿಲದವರು ಅವರ ತಂದೆಯಾದಂಥ ದಿವಂಗತ ಪುರುಷೋತ್ತಮ ನಾಯಕರವರ ನೇತೃತ್ವದಲ್ಲಿ ಇದು ಆರಂಭ ಆಯಿತು. ಅದ್ದೂರಿಯಾಗಿ ನಡೆದ ಭಜನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಂಡಗಳು ರಾಷ್ಟ್ರ ಸೇವಿಕಾ ಸಮಿತಿ ಕೊಕ್ಕಡ, ಶ್ರೀರಾಮ ವಿದ್ಯಾಕೇಂದ್ರ ಪಟ್ಟೂರು, ಅಯ್ಯಪ್ಪ ಭಜನಾ ಮಂಡಳಿ ಹಳ್ಳಿಂಗೇರಿ, ಶ್ರೀ ಮಹಾಗಣಪತಿ ಭಜನಾ ಮಂಡಳಿ ಸೌತಡ್ಕ, ಶ್ರೀ ಸಿದ್ಧಿವಿನಾಯಕ ಭಜನಾ ಮಂಡಳಿ ಗೋಳಿತೊಟ್ಟು, ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಅನಾರು, ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕಾವು ಕೌಕ್ರಾಡಿ, ಮಹಾಗಣಪತಿ ಭಜನಾ ಮಂಡಳಿ ನಿಡ್ಲೆ, ನಮ್ಮ ವಿಷ್ಣುಮೂರ್ತಿ ವಿಶ್ವ ಹಿಂದೂ ಪರಿಷತ್ ಪಟ್ರಮೆ ಭಜನಾ ವೇಳೆ ದೇವರಿಗೆ ವಿಶೇಷ ಅರ್ಚನೆ ಪೂಜೆ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ರಾಜ್ಯ ಪ್ರಶಸ್ತಿ ವಿಜೇತ ಶಿಲ್ಪಾ ಗೊಂಬೆ ಬಳಗ ಕಲ್ಲಡ್ಕಾಯಿಯವರಿಂದ ಕೀಲು ಕುದುರೆ, ಕರಗ ನೃತ್ಯ, ಬೊಂಬೆ ಕುಣಿತ ಹಾಗೂ ಊರ ಕಲಾವಿದರಿಂದ ಆಕರ್ಷಕ ಹುಲಿ ನೃತ್ಯ ನಡೆಯಿತು. ಸತೀಶ್, V4 News 24/7 ಬೆಳ್ತಂಗಡಿ.